ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪ್ರಚೋದನಕಾರಿ ವಿಷಯವನ್ನು ಸಮಾಜಕ್ಕೆ ತಿಳಿಸಿಲ್ಲ, ಬದಲಾಗಿ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಂತಹ ಮಹಾನ್ ಸಾಧಕರ ಸ್ತಬ್ಧ ಚಿತ್ರವನ್ನು ಕೇಂದ್ರ ಸರ್ಕಾರ ಯಾಕೆ ತಿರಸ್ಕಾರ ಮಾಡಿದೆ ಎಂಬುದನ್ನು ಕೇಂದ್ರ ಸರ್ಕಾರ ತಿಳಿಸಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಸಂದರ್ಭ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದರು. ಗಣರಾಜ್ಯೋತ್ಸವ ಪರೇಡ್ಗೆ ಪ್ರತಿ ರಾಜ್ಯಗಳು ಸ್ತಬ್ಧ ಚಿತ್ರಗಳನ್ನು ಕಳುಹಿಸುತ್ತವೆ. ಕೇರಳ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಕಳುಹಿಸಿದ್ದು ಅದನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಯಾಕೆ ತಿರಸ್ಕಾರ ಮಾಡಿದ್ದಾರೆಂಬ ಪ್ರಶ್ನೆ ಇಡೀ ದೇಶದಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ಸಕಾರಣ ಸ್ಪಷ್ಟನೆ ನೀಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಆ ಸ್ತಬ್ಧ ಚಿತ್ರಕ್ಕೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಕೇರಳ ಸರ್ಕಾರ ದೆಹಲಿ 26ನೇ ಏನು ನಮ್ಮ ಪೆರೇಡಿಗೆ ಅಂದರೆ ಗಣರಾಜ್ಯದ ಪೆರೇಡಿಗೆ ಪ್ರತಿ ರಾಜ್ಯ ಕಳಿಸುವಂಥ ಈ ಟ್ಯಾಬ್ಲಾಯ್ಡ್ ಏನಿದೆ ಅದರಲ್ಲಿ ನಾರಾಯಣ ಗುರು ಅವರು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ತಿರಸ್ಕಾರ ಮಾಡಿದರು. ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿದರು. ಯಾಕೆ ತಿರಸ್ಕಾರ ಮಾಡಿದರು ಅನ್ನುವಂಥದ್ದು ಪ್ರಶ್ನೆ ಇಡೀ ದೇಶದಲ್ಲಿ ಇವತ್ತು. ಯಾಕೆಂದರೆ ಏನೂ ಕೂಡ ಅವರೇನು ಯಾವುದೇ ರೀತಿಯ ಪ್ರಚೋದನಕಾರಿಯಾದಂಥ ವಿಚಾರಗಳನ್ನು ತಂದು ಜನಗಳಿಗೆ ತಿಳಿಸಲಿಲ್ಲ. ನಾರಾಯಣ ಗುರು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಇವತ್ತು ಅವರನ್ನು ನಮ್ಮ ಪ್ರತಿನಿಧಿಯವರು, ನಮ್ಮ ರಾಜ್ಯದ ಪ್ರತಿನಿಧಿಯವರು ಅಂತ ಹೇಳುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾತಕ್ಕೆ, ಅದು ಕೂಡ ಅವರೇನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಯಾಕೆ ತಿರಸ್ಕಾರ ಮಾಡಿದ್ದೀವಿ ಅಂತೇಳಿ. ಆದ್ದರಿಂದ ತಕ್ಷಣ ಅದನ್ನು ಬದಲಾಯಿಸಿ 26ನೇ ತಾರೀಕು ನಡೀತಕ್ಕಂಥ ಗಣರಾಜ್ಯೋತ್ಸವ ದಿನಾಚರಣೆಯಂದು ಆ ಒಂದು ಟ್ಯಾಬ್ಲಾಯ್ಡನ್ನು ನಾರಾಯಣ ಗುರು ಅವರ ಟ್ಯಾಬ್ಲಾಯ್ಡನ್ನ ಒಪ್ಕೊಳ್ಬೇಕು, ಅದನ್ನು ತರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. ಪಕ್ಷದ ಸಂಘಟನೆ, 2023ರ ಅಸೆಂಬ್ಲಿ ಚುನಾವಣೆ, ಅದಕ್ಕೂ ಮೊದಲು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಾದರೆ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಲಾಯಿತು. ಅದಕ್ಕಾಗಿ ರೂಪುರೇಷೆ ಮಾಡಲಾಯಿತು ಎಂದು ಹೇಳಿದರು. ಸಭೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಡೆದ ಅನೇಕ ಘಟನೆಗಳ ಬಗ್ಗೆಯೂ ಪ್ರಸ್ತಾಪ ಮಾಡಲಾಗಿತ್ತು. ಕೊರಗರ ಮದುವೆ ಸಂದರ್ಭ ಪೊಲೀಸರು ಮಾಡಿರುವ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಆ ಕುಟುಂಬದ ಸದಸ್ಯರ ಮೇಲೆ ಮಾಡಲಾದ ಎಫ್ಐಆರ್ ತಕ್ಷಣ ವಾಪಸ್ ಪಡೆಯಬೇಕು ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯಿಸಿದರು. ಕನ್ನಡ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ಸಂಘಟನೆಯ ಬಗ್ಗೆ, ಮುಂದಿನ ಚುನಾವಣೆಗೆ ತಯಾರಿಯ ಬಗ್ಗೆ, ಅಂದರೆ 2023ರ ಅಸೆಂಬ್ಲಿ ಚುನಾವಣೆ ಮತ್ತು ಅದಕ್ಕೂ ಮೊದಲು ಒಂದು ವೇಳೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬಂದರೆ ಆ ಚುನಾವಣೆಗೆ ತಯಾರಿಯನ್ನೇ ಯಾವ ರೀತಿ ಮಾಡಿಕೊಳ್ಬೇಕು ಹಾಗೆ ಅಂತೇಳಿ ಸ್ವಲ್ಪ ಚರ್ಚೆ ಮಾಡಿದ್ದಾರೆ. ಅದಕ್ಕೆಲ್ಲ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನಡೆದಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಆ ಕೊರಗರ ಮದುವೆಯ ಸಂದರ್ಭದಲ್ಲಿ ಅವರಿಗೆ ಪೊಲೀಸಿನವರು ಮಾಡಿರ್ತಕ್ಕಂಥ ದೌರ್ಜನ್ಯ, ಕಾನೂನು ಅವರೇ ಕೈಗೆ ಕಾನೂನು ಕೊಟ್ಟಿದ್ದಾರೆ ಅವರು ಕೈ. ಆದರೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಅದೇ ಸಂದರ್ಭದಲ್ಲಿ ನಡೀತಾ ಇದ್ದರೂ ಕೂಡ ಇವರನ್ನು ಹೋಗಿ ಏಕಾಏಕಿಯಾಗಿ ಹೊಡೆದು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಇವತ್ತು ಆ ಬಡ ಜನ ಅವರೇನು ಮಹಾ ಅಪರಾಧ ಮಾಡಿದ್ರು, ಮನೆಯಲ್ಲಿ ಒಂದು ಸಣ್ಣ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದರು. ಸಂದರ್ಭದಲ್ಲಿ ಇವರು ಯಾರು ಇವರಿಗೆ ಆದೇಶ ಕೊಟ್ಟಿದ್ದಾರೆ ಪೊಲೀಸ್ನವರಿಗೆ ಗೊತ್ತಿಲ್ಲ. ತತ್ಕ್ಷಣ ಸರ್ಕಾರ, ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡುವಂಥದ್ದು, ತಕ್ಷಣ ನೀವು ಆ ಎಫ್ಐಆರ್ ಅನ್ನು ವಾಪಸ್ ತಗೊಳ್ಬೇಕು. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ, ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.